ಖಂಡಿತ ಅದು ತಪ್ಪಾಗಿದೆ. ಸೊ ಅದನ್ನು ರೆಗ್ಯುಲರ್ ಆಗಿ ನಾವು ಹಾಕ್ತೀವಿ. ಆ್ಯಂಡ್ ನಮ್ಮ ಸರಗೂರು ತಾಲೂಕಿನ ಪಟ್ಟಣದ ಸ್ವಾಮಿ ವಿವೇಕಾನಂದ ಆಸ್ಪತ್ರೆಯಲ್ಲಿ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಆಚರಣೆ ಮಾಡಿದ ವಿಚಾರ ಇದೀಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ಭೀಮ ಸೇನೆ ಮತ್ತು ಪ್ರಗತಿಪರ ಸಂಘಟನೆಗಳು ಈ ಘಟನೆಯನ್ನು ಖಂಡಿಸಿವೆ. ಸ್ವಾತಂತ್ರ್ಯೋತ್ಸವದ ವೇಳೆ ಅಂಬೇಡ್ಕರ್ ಅವರ ಫೋಟೋ ಬಳಸಿ ಎಂದು ಮನವಿ ಮಾಡಿದರೆ ನಿಮ್ಮ ಬಳಿಯಲ್ಲಿ ಸುತ್ತೋಲೆ ಇದೆಯಾ ಎಂಬ ಉದ್ದಟತನದ ಪ್ರಶ್ನೆಗಳನ್ನು ಸಿಬ್ಬಂದಿ ಕೇಳಿದ್ದು, ಅಂಬೇಡ್ಕರ್ ಅವರ ಬಗ್ಗೆ ಇವರಿಗೆ ಯಾಕಿಷ್ಟು ಅಸಹನೆ ಎಂದು ಪ್ರಶ್ನಿಸಿರುವ ಹೋರಾಟಗಾರರು, ಇಂಥವರು ಸಂವಿಧಾನದ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಸಂಸ್ಥೆಗಳಲ್ಲಿ ಕಾರ್ಯಾಚರಿಸಲು ಅರ್ಹರಲ್ಲ, ತಕ್ಷಣವೇ ಕೆಲಸದಿಂದ ಕಿತ್ತು ಹಾಕಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಬೃಹತ್ ಹೋರಾಟವನ್ನು ರೂಪಿಸುತ್ತೇವೆ ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ. 75ನೇ ಅಮೃತ ಮಹೋತ್ಸವದ ದಿನದಂದು ಈ ಆಸ್ಪತ್ರೆಯ ಮೂಲಕ ಧ್ವಜಾರೋಹಣವನ್ನು ಮಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರಲಿಲ್ಲ. ಇದು ನಮ್ಮ ಗಮನಕ್ಕೆ ಬಂದು ಇವತ್ತು ಡೇಟು 17, ಇದು ಇವತ್ತು ಸೇರಿಕೊಂಡು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಬಂದು ಕೇಳಿದಾಗ ಯಾಕೆ ಈ ಥರದ್ದೊಂದು ಲೋಪ ಆಗಿದೆ, ಯಾಕೆ ಇಟ್ಟಿಲ್ಲ ಅಂತ ಕೇಳಿದಾಗ ಅಲ್ಲಿ ನಮ್ಮ ಪತ್ರಕರ್ತರು ಒಬ್ಬರು ಪ್ರಶ್ನೆಯನ್ನು ಮಾಡಿದಾಗ ಯಾವ್ದಾರು ಆದೇಶ ಇದೆಯಾ, ಯಾಕೆ ಇಡಬೇಕು ಅಂತೇಳಿ ಏನು ಪ್ರಶ್ನೆ ಮಾಡಿದ್ರಂತೆ. ನಾವು ಇವತ್ತು ಬಂದು ಅದೇ ಪ್ರಶ್ನೆನ ಅವ್ರಿಗೆ ಮಾಡಿದ್ವಿ. ಬೇರೆ ಬೇರೆ ಭಾವಚಿತ್ರಗಳನ್ನು ಇಟ್ಟಿದ್ರಲ್ಲ, ಅವೆಲ್ಲವನ್ನು ಆದೇಶ ಪ್ರತಿಗಳಿದ್ವ ನಿಮ್ಮ ಹತ್ರ, ಆದೇಶ ಪ್ರತಿಗಳು ಇಟ್ಕೊಂಡೇ ನೀವು ಭಾವಚಿತ್ರಗಳನ್ನು ಇಟ್ಟಿದ್ರ ಅಂತೇಳಿ ನಾವು ಅವ್ರಿಗೆ ಮರು ಪ್ರಶ್ನೆಯನ್ನು ಮಾಡಿದಾಗ ಅವರು ತಪ್ಪಾಯಿತು ನಮ್ಮದು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಫೆಬ್ರವರಿ ತಿಂಗಳಲ್ಲಿ ಹೈಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಕೂಡ ಇಡಿಸಬೇಕು 75ನೇ ಸ್ವತಂತ್ರ ಮಹೋತ್ಸವದ ಸಂದರ್ಭದಲ್ಲಿ ಅಂತ ಹೇಳಿತ್ತು. ಈ ಮ್ಯಾನೇಜ್ಮೆಂಟ್ ಅವರು ಕೂಡ ತಪ್ಪನ್ನು ಒಪ್ಕೊಂಡಿದ್ದಾರೆ. ಅವತ್ತು ಲಘುವಾಗಿ ಮಾತಾಡಿದಂಥ ಸಿಬ್ಬಂದಿಗಳು ಕೂಡ ತಪ್ಪಾಯಿತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದರೆ ನಮಗೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ. ಯಾರು ಮಾತಾಡಿದ್ರು ಇಬ್ಬರು ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು, ಅವರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಬೇರೆ ಬೇರೆ ಇದನ್ನು ರಾಜ್ಯ ಮಟ್ಟದ ಸುದ್ದಿಯಾಗೂ ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ ಆ ಮ್ಯಾನೇಜ್ಮೆಂಟ್ನವರು 15 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. 25ನೇ ಭಾರತದ 25ನೇ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ವಿವೇಕಾನಂದ ಹಾಸ್ಪಿಟಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಒಂದು ಮೌನ ಪ್ರತಿಭಟನೆ ಮೂಲಕ ವಿವೇಕಾನಂದ ಆಡಳಿತ ಮಂಡಳಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದ್ದು, ಅಲ್ಲಿ ಆಡಳಿತ ಮುಂಭಾಗದಲ್ಲಿ ಅಧಿಕಾರಿಗಳು ಹೇಳಿದಂತೆ ನಮ್ಮ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪುಗಳನ್ನು ನಾವು ಮಾಡಲ್ಲ ಅಂತ ಹೇಳಿ ಸಮಯವನ್ನು ಹೆಚ್ಚಿದ್ದಾರೆ. ಘಟನೆಯ ಸಂಬಂಧ ಆಸ್ಪತ್ರೆಯ ಸಿಬ್ಬಂದಿ ಡಾಕ್ಟರ್ ಡೇವಿಸ್ ಚಹಲ್ ಮಾತನಾಡಿ, ನಮ್ಮ ಸಿಬ್ಬಂದಿ ನಾವು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸ್ವಾತಂತ್ರ್ಯ ಆಚರಿಸಿ ತಪ್ಪು ಮಾಡಿದ್ದೇವೆ ಎಂದು ಕ್ಷಮೆಯಾಚನೆ ಕೇಳಿದರು. ಸುತ್ತೋಲೆ ಕೇಳಿದ ನಿಂಗರಾಜು ರಮೇಶ್ ಎಂಬುವರ ಮೇಲೆ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಕೆಲಸದಿಂದ ತೆಗೆದು ಹಾಕಿಸುತ್ತೇವೆ ಎಂದು ಭರವಸೆ ನೀಡಿದರು. ಅಲ್ಲಿ ಬಾಬಾ ಸಾಹೇಬ್ ಫೋಟೋ ಹಾಕಿಲ್ಲ, ನಮಗೆ ಮುನ್ಸಿಪಲ್ ಯಾಕೆ ಇಲ್ಲ, ಅದು ಖಂಡಿತ ಅದು ತಪ್ಪಾಗಿದೆ. ಸೊ ಅದನ್ನು ರೆಗ್ಯುಲರ್ ಆಗಿ ನಾವು ಹಾಕ್ತೀವಿ. ಆ್ಯಂಡ್ ನಮ್ಮ ಹತ್ರನೂ ಅಲ್ಲೇ ಎಲ್ಲ ಫೋಟೋಸ್ ಇದ್ದೇ ಇದೆ, ನಾವು ಆ್ಯಕ್ಚುಲಿ ನೋಡ್ಬೋದು ಮೇಲೆ. ಆ್ಯಂಡ್ ನಮ್ಮ ಸಂಸ್ಥೆಯಲ್ಲೂ ಪ್ರತಿ ವರ್ಷ ನಾವು ಅಂಬೇಡ್ಕರ್ ಜಯಂತಿನೂ. ಕರ್ನಾಟಕ ಭೀಮಸೇನೆ ಸರಗೂರು ತಾಲೂಕು ಅಧ್ಯಕ್ಷ ಮಹೇಂದ್ರ ಹೂವಿನಕೊಳ, ಸಂವಿಧಾನ ಸಂರಕ್ಷಣಾ ಸಮಿತಿಯ ಖಜಾಂಚಿ ಗ್ರಾಮೀಣ ಮಹೇಶ್ ಘಟನೆಯನ್ನು ಖಂಡಿಸಿ ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ವೇಳೆ ಅಂಬೇಡ್ಕರ್ ಫೋಟೋ ಬಳಸಲು ಮನವಿ ಮಾಡಿದ ವೇಳೆ ಆಸ್ಪತ್ರೆಯ ಅಧಿಕಾರಿ ಸುತ್ತೋಲೆ ಕೊಡಿ ಎಂದು ಬೇಜವಾಬ್ದಾರಿಯಿಂದ ಮಾತನಾಡಿದ್ದು, ಈ ಬಗ್ಗೆ ನಮ್ಮ ತುಮಕೂರು ಮಾಧ್ಯಮ ವರದಿ ಮಾಡಿತ್ತು. ಈ ಬಗ್ಗೆ ಸುದ್ದಿ ಪ್ರಕಟಗೊಂಡ ಬೆನ್ನಲ್ಲೇ ತಾಲೂಕಿನ ವಿವಿಧ ಸಂಘಟನೆಗಳು ಈ ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಸರಗೂರು ಶಿವಣ್ಣ, ಖಜಾಂಚಿ ಗ್ರಾಮೀಣ ಮಹೇಶ್, ಕರ್ನಾಟಕ ಭೀಮಸೇನೆ ಅಧ್ಯಕ್ಷ ಹೂವಿನಕೊಳ ಮಹೇಂದ್ರ, ಉಪಾಧ್ಯಕ್ಷ ದಯಾನಂದ ಲಂಕೆ, ಶಿವರಾಜು ಲಂಕೆ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಕೂಡಗಿ ಗೋವಿಂದರಾಜು, ಹೋರಾಟಗಾರ ಸರಗೂರು ಕೃಷ್ಣಮೂರ್ತಿ ಹಳೆಯೂರು, ವಿಶ್ವ, ಸೋಮಣ್ಣ, ಉಮೇಶ ಹುಲ್ಲೆವಾಳ, ಮಹೇಶ್ ಮುಳ್ಳೂರು, ನಟೇಶ್ ಹುನಸಹಳ್ಳಿ ಇನ್ನು ಮುಂತಾದ ಮುಖಂಡರು ಭಾಗಿಯಾಗಿದ್ದರು. ವರದಿ ಚಂದ್ರಹಾದನೂರು. ಖಂಡಿತ ಅದು ತಪ್ಪಾಗಿದೆ. ಸೊ ಅದನ್ನು ರೆಗ್ಯುಲರ್ ಆಗಿ ನಾವು ಹಾಕ್ತೀವಿ. ಆ್ಯಂಡ್ ನಮ್ಮ ಹತ್ರನೂ ಅಲ್ಲೇ ಎಲ್ಲ ಫೋಟೋಸ್ ಇದ್ದೇ ಇದೆ, ನಾವು ಆ್ಯಕ್ಚುಲಿ ನೋಡ್ಬೋದು ಮೇಲೆ. ಆ್ಯಂಡ್ ನಮ್ಮ ಸಂಸ್ಥೆಯಲ್ಲೂ ಪ್ರತಿ ವರ್ಷ ನಾವು ಅಂಬೇಡ್ಕರ್ ಜಯಂತಿನೂ ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲೇ ಇರ್ಬೋದು, ಕೆಂಚನಹಳ್ಳಿ ಇರ್ಬೋದು, ನಮ್ಮೆಲ್ಲ ಕ್ಯಾಂಪಸಲ್ಲಿ ಚಂದ್ರು ನಮ್ಮ ಜೊತೆನೇ ಕೆಲಸ ಮಾಡ್ತಾಯಿದ್ರು. ಆ್ಯಕ್ಚುಲಿ ನೀವು ಕೇಳ್ಬೋದು ಅವ್ರಿಗೆ ಅಂಬೇಡ್ಕರ್ ಜಯಂತಿ ಬಗ್ಗೆನೂ. ಸೊ ನಮಗೆ ಅದ್ರ ಬಗ್ಗೆ
ಖಂಡಿತ ಯಾವ ತಾರತಮ್ಯ ಆ ಥರ ಏನಿಲ್ಲ. ಅದು ಸರ್ ನ್ಯಾಷನಲ್ ಪ್ರೋಗ್ರಾಮ್ಲಿ ನಿಮ್ಮ ಹಾಂ ಸರ್. ರಾಷ್ಟ್ರೀಯ ಕಾರ್ಯಕ್ರಮ 75ನೇ ಅಮೃತ ಮಹೋತ್ಸವ ಅದಲ್ಲದೆ ಅಂತ್ಯದಲ್ಲಿ ಒಬ್ಬ ರಾಷ್ಟ್ರ ನಾಯಕನಿಗೆ ದಲಿತರಿಗಾಗಿ ಸಾಮಾಜಿಕ ಚಳುವಳಿ ಈ ರೀತಿ ಮಾಡೋದು ಸರಿನಾ? ಇಲ್ಲ ಖಂಡಿತ ನಾನು ಹೇಳ್ತೀನಲ್ಲ, ಅದು ನಾನು ಒಪ್ಕೋತೀನಿ, ಬಟ್ ಅದನ್ನ ಇಡಬೇಕಾಗಿತ್ತು. ಬಟ್ ಈಗ ಇಲ್ಲ ಇಲ್ಲ ಸರ್, ಇಂಟೆನ್ಷನಲಿ ಆ ಥರ ಏನೂ ಮಾಡಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಖಂಡಿತ ನಾನೇ ಖುದ್ದಾಗಿ ಬಂದು ಇದು ಮಾಡ್ಕೋದಾಗ ಇಲ್ಲಿ ರಮೇಶ್ ಅವರು ಬಂದು ನಿಮ್ಗೆದವ್ರಿಗೆ ವಿಚಾರಿಸಿದಾಗ ನಾನು ಸ್ವತಂತ್ರ ಇದೆ ಅಂತ ಅಂಬೇಡ್ಕರ್ ಫೋಟೋ ಇಡಲ್ಲ, ಜನವರಿ 26 ಮಾತ್ರ ಇಡ್ತೀನಿ ಅಂದ್ಕೊಂಡು ಹೇಳಿದ್ರು. ಇತ್ತು ಸರ್ ಆದೇಶ ಬಂದಿದೆ ಯಾಕಂದ್ರೆ ಆದೇಶ ತಂದು ಕೂಡಿ ನಾವು ಆಮೇಲೆ ಮಾಡ್ತೀವಿ ಅನ್ಕೊಂಡು ಮಾಹಿತಿ ಹೇಳಿದ್ದಾರೆ.